ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಯುವ ವಾಹಿನಿ ಮಂಗಳೂರು ಮಹಿಳಾ ಘಟಕದ ರಜತ ವರ್ಷ ಸಂಭ್ರಮ ಮತ್ತು ಸ್ಮರಣ ಸಂಚಿಕೆ ಬಿಡುಗಡೆ ಮತ್ತು ಪದಗ್ರಹಣ ಸಮಾರಂಭವು ಕುದ್ರೋಳಿಯ ಶ್ರೀ ಗೋಕರ್ಣನಾಥ ಕ್ಷೇತ್ರದ ಸಭಾಂಗಣದಲ್ಲಿ ಜರುಗಿತು. ಕಾರ್ಯಕ್ರಮವನ್ನು ಅಖಿಲ ಭಾರತ ಬಿಲ್ಲವ ಮಹಿಳಾ ಸಂಘದ ಅಧ್ಯಕ್ಷರಾದ ಸುಮಲತಾ ಎನ್ ಸುವರ್ಣ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಮಹಿಳೆಯರು ಸಂಘಟನೆಯನ್ನ ಮಾಡುತ್ತಾ ಅವರು ವಿದ್ಯಾವಂತರಾಗಬೇಕು, ಆರ್ಥಿಕವಾಗಿ ಸದೃಢರಾಗಬೇಕು, ಯುವ ಜನತೆ ಬೆಳವಣಿಗೆಯನ್ನ ಕಾಣಬೇಕು ಎಂಬ ಉದ್ದೇಶದಿಂದ ಯುವ ವಾಹಿನಿ ಘಟಕವನ್ನ ಸ್ಥಾಪಿಸಿದ್ದಾರೆ. ಇದೊಂದು ಉತ್ತಮ ಕಾರ್ಯ ಎಂದು ಹೇಳಿದರು. ಬಹಳಷ್ಟು ಹೆಮ್ಮೆ ಆಗ್ತಾ ಇದೆ, ಬಹಳಷ್ಟು ಸಂತೋಷ ಆಗ್ತಿದೆ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡೋದು. ಯಾಕೆಂದರೆ ಇದು ಮಹಿಳೆಯರು ನಡೆಸಿಕೊಟ್ಟಂಥ ಒಂದು ಸಂಘಟನೆ. ತನ್ನ 25 ವರ್ಷವನ್ನು ಬಹಳಷ್ಟು ಕಷ್ಟಪಟ್ಟು ಕಟ್ಟಿ ಬೆಳೆಸಿದಂಥ ಒಂದು ಸಂಘಟನೆ. ಈ ಸಂಘಟನೆಯ 25 ವರ್ಷದ ಈ ಸಮಾರಂಭಕ್ಕೆ ಸಾಕ್ಷಿಯಾಗಿ ನಾನು ನಿಮ್ಮ ಎದುರಲ್ಲಿ ನಿಂತಿದ್ದೇನೆ. ನಿಜವಾಗಿ ತಮಗೆಲ್ಲರಿಗೂ ಅಭಿನಂದನೆಗಳು ಹಾಗೂ ನನ್ನ ಆರ್ಥಿಕ ಶುಭ ಹಾರೈಕೆಯನ್ನು ಹಾರೈಸ್ತಾ ಇದ್ದೇನೆ. ನಮ್ಮ ಹಿರಿಯರು ಒಂದು ಮಾತನ್ನು ಹೇಳ್ತಾ ಇದ್ರು, ಇತಿಹಾಸವನ್ನು ಅರೆಯದವ ಇತಿಹಾಸವನ್ನು ಬರೆಯಲಾರ ಅಂತ. ನಮ್ಮ ಇತಿಹಾಸ ಈಗ ಯುವ ವಾಹಿನಿ ಮಹಿಳಾ ಘಟಕದವರ ಇತಿಹಾಸ ನಮ್ಮ ಎದುರಲ್ಲಿದೆ. ಯಾಕೆಂದರೆ ಇವರೆಲ್ಲ ಹಿಂದೆ ಅಧ್ಯಕ್ಷರಾಗಿ ಕೆಲಸ ಮಾಡಿ ಈ ಸಂಘಟನೆಯನ್ನು ಕಟ್ಟಿದಂಥ ಜನರು ಇವರು ಈ ಸಂಸ್ಥೆಯ ಒಂದು ಕಾಲುಗಳು ಅಥವಾ ಬೇರುಗಳು ಅಂತ ಹೇಳಿದರೆ ಕಷ್ಟ ಆಗಲಿಕ್ಕಿಲ್ಲ. ಯಾಕೆಂದರೆ ಇವರು ಅಂದು ಕಟ್ಟಿದ ಸಂಘಟನೆ ಇವತ್ತು ಇಷ್ಟು ಬೃಹತ್ತಾಗಿ ಬೆಳೆದು ನಿಂತಿದೆ. ಆನಂತರ ಕರ್ನಾಟಕ ಮೀನುಗಾರಿಕಾ ಅಭಿವೃದ್ಧಿ ನಿಗಮದ ನಿರ್ದೇಶಕರಾದ ಗೀತಾಂಜಲಿ ಸುವರ್ಣ ಅವರು ಸ್ಮರಣ ಸಂಚಿಕೆಯನ್ನ ಬಿಡುಗಡೆಗೊಳಿಸಿದರು. ಬಳಿಕ ಮಾತನಾಡಿದ ಅವರು, ಕಳೆದ ಅದೆಷ್ಟು ವರ್ಷಗಳಿಂದ ಸಾಮಾಜಿಕ ಸೇವೆಯಲ್ಲಿ ಯುವ ವಾಹಿನಿ ಮಂಗಳೂರು ಮಹಿಳಾ ಘಟಕ ತೊಡಗಿಕೊಂಡಿದೆ. ಅವರ ಗಣನೀಯ ಸೇವೆಯನ್ನ ಗುರುತಿಸಿ ರಾಜ್ಯೋತ್ಸವ ಪ್ರಶಸ್ತಿಯನ್ನ ನೀಡಿ ಗೌರವಿಸಿದ್ದಾರೆ. ಈ ಸಂಘಟನೆ ಇನ್ನಷ್ಟು ಸಾಮಾಜಿಕ ಸೇವೆಯನ್ನ ಮಾಡಲಿ ಎಂದು ಹಾರೈಸಿದ್ರು. 25 ವರ್ಷಗಳು ಈ ಒಂಜಿ ಸಂಘಟನೆಗೆ ಬೆಗರ್ ಕೊಟ್ಟು ಬೆಂಚಿನ ಎಲ್ಲ ಪೂರ ಅಪ್ಪೆಲ್ಲ ಒಂಜಿ ಸಮಯ ಈ ಸಮಯ ನೆನಪ ಬಂತೊಂದಲ್ಲೇ ಬಂದದೆ ದಯಪಂಡ 25 ವರ್ಷದ ತುಂಬು ಕಾಲ ಎಂಚೆತ್ತಲು ಬಂದಂತ ಪೂರ ಗೊತ್ತುಂಟು. ಆ ಸಮಯ ಸಂಘಟನೆ ಪಂಪಿನ ಆತ ಸುಲಭ ಖಂಡಿತ ಆತ ಇಲ್ಲದ ಪಿದೊಡನೆಲ್ಲ ಮಾಲಿ ತಮ್ಮೆಲ್ಲ ಅಪ್ಪೆ ಅಮ್ಮೆಲ್ಲ ನಮ್ಮ ಪರ್ಮಿಷನ್ ತೆತ್ತೋದೇ ಬರ್ಪಿನಂಚಿನ ಕಾಲ ಇದ್ದೇನೆ ಅಡ ಆ ಸಮಯದ ಒಂದು ಸಂಘಟನೆ ಕಳೆದ 25 ವರ್ಷ ಅವೆಲ್ಲ ತುಂಬು ತುಂಬು ಕೊರತಿನಂಚಿನ ಪೆರ್ಮೆ ಇದ್ದಲ್ಲ ನಮ್ಮ ಮಾತ ಅಪ್ಪೆಲ್ಲೆಗೆ ಬಂದ್ರೆಯನ್ನ ಇಚ್ಛೆ ಪಡ್ವೆ. ಇನಿ ಏನನ್ನ ಇಡೀ ಲೆಕ್ಕದ ಮಾನವಿಕದ ಮರ್ಯಾದೆ ಮಾತದ ರಜತ ಸಂಭ್ರಮದ ಒಂದು ಬುಕ್ಕಲ್ಲ ಎನ್ನ ಕೈಯಾರೆ ಎನ್ನ ಲೋಕಾರ್ಪಣೆ ಮಾಡಿನ ಕಾರ್ಯನ ಎನ್ನ ಬಂದವರು ಮಾತು ಕೊರಿಯರು ಯಾಕೆ ಪೂರ ಆಭಾರಿಯಾಗೋದಿಲ್ಲ. ಕಾರ್ಯದರ್ಶಿ ಸರಸ್ವತಿ ಎಸ್ಕೆ ಅವರು ಅತಿಥಿಗಳನ್ನು ಸ್ವಾಗತಿಸಿ ವರದಿ ವಾಚಿಸಿದ್ರು. ಯುವ ವಾಹಿನಿ ಮಂಗಳೂರು ಮಹಿಳಾ ಘಟಕದ ಅಧ್ಯಕ್ಷರಾದ ರೇಖಾ ಗೋಪಾಲ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ರು. ಈ ಸಂದರ್ಭದಲ್ಲಿ ಯುವ ವಾಹಿನಿ ಕೇಂದ್ರ ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ರಾಜಾರಾಮ್ ಕೆಪಿ, ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರದ ಅಧ್ಯಕ್ಷರಾದ ಎಚ್ಎಸ್ ಸಾಯಿರಾಮ್, ಖ್ಯಾತ ಮೂತ್ರರೋಗ ತಜ್ಞರಾದ ಡಾಕ್ಟರ್ ಸದಾನಂದ ಪೂಜಾರಿ, ಮಾನಸಿಕ ಆರೋಗ್ಯ ತಜ್ಞೆ ಡಾಕ್ಟರ್ ರಮೀಳಾ ಶೇಖರ್, ಗೋಕರ್ಣನಾಥ ಕ್ಷೇತ್ರದ ಕೋಶಾಧಿಕಾರಿ ಪದ್ಮರಾಜ್ ಆರ್, ಯುವ ವಾಹಿನಿ ಮಹಿಳಾ ಘಟಕದ ಕೋಶಾಧಿಕಾರಿ ನಯನಾ ವಿಶ್ವನಾಥ್, ನಿಯೋಜಿತ ಅಧ್ಯಕ್ಷರಾದ ಸುನೀತಾ ಗೋಪಾಲ್, ನಿಯೋಜಿತ ಕಾರ್ಯದರ್ಶಿ ಚಿತ್ರಶ್ರೀ ಉಪಸ್ಥಿತರಿದ್ದರು. ಇದೇ ವೇಳೆ ಮಹಿಳಾ ಘಟಕದ ಸದಸ್ಯರಿಂದ ಅಮ್ಮೆ ಪೌರಾಣಿಕ ಕಿರುನಾಟಕ ಪ್ರದರ್ಶನಗೊಂಡಿತು. ಶರಸಾಯನ್, ವಿ4 ನ್ಯೂಸ್, ಮಂಗಳೂರು.